ಹೇ ಗಾಯ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಸೌಖ್ಯ ಅಂತ ಭಾವಿಸ್ತೀನಿ. ಸೊ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಹಾಗೆಯೇ ನನ್ನ ಲೈಫಲ್ಲಿ ನಡೆದಂಥ ಒಂದು ಸಣ್ಣ ಒಂದು ಘಟನೆ ಹೇಳ್ತೇನೆ. ನಿಮಗೆ ಎಲ್ಲರಿಗೆ ಹೆಚ್ಚಿನವರಿಗೆ ಇದೊಂದು ಮೋಟಿವೇಶನ್ ಆಗ್ಬೋದು. ಯಾಕಂದರೆ ಆ ಒಂದು ಇನ್ಸಿಡೆಂಟನ್ನು ಕೂಡ ನಾನು ಹೇಳ್ತೇನೆ. ಹಾಗೆಯೇ ಪ್ರತಿ ಸಲ ಕೂಡ ನಾನು ನನ್ನ ಒಂದು ಮಿನಿ ಬ್ಲಾಗಲ್ಲಿ ಹೇಳ್ತಾ ಇದ್ದೆ, ನಾನೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನರ್ಸರಿ ಟೀಚರ್ ಆಗಿದ್ದೆ ಅಂತ ಹೇಳಿ. ಆ ಸ್ಕೂಲ್ ಇರೋದು ಬಂದರಲ್ಲಿ. ಹಾಗೆಯೇ ಅಲ್ಲಿ ಕಲ್ತಂಥ ಒಂದು ಸ್ಟೂಡೆಂಟ್ ಈಗ ಎಷ್ಟೋ ವರ್ಷದ ನಂತರ ನನಗೆ ಮೆಸೇಜ್ ಮಾಡಿದ್ದ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಆ ಸ್ಟೂಡೆಂಟ್ ಇದ್ದಾನೆ. ಹಾಗೆಯೇ ಅವನು ಇತ್ತೀಚೆಗೆ ಒಂದು ಮೆಸೇಜ್ ಕೂಡ ಮಾಡಿದ್ದ, ಮ್ಯಾಮ್ ನೀವು ಹಳೆ ಓಲ್ಡ್ ಟೀಚರ್ಸ್ ಎಲ್ಲ ಅಲ್ಲಿಗೆ ಒಂದು ಬಂದು ನಾವು ಮೀಟಪ್ ಆಗುವ ಅಂತ ಹೇಳಿದ್ದ. ಹಾಗೆಯೇ ಒಂದ್ಸಲ ಹೋದರೆ ಖಂಡಿತವಾಗ್ಲೂ ಆ ಸ್ಕೂಲ್ ಇದೆ, ಅವರದ್ದು ಪರ್ಮಿಷನ್ ಇದ್ದರೆ, HM ಇಂದ ಪರ್ಮಿಷನ್ ಇದ್ದರೆ ಖಂಡಿತವಾಗ್ಲೂ ನಾನು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ ಅದನ್ನು ಖಂಡಿತವಾಗ್ಲೂ ನಿಮಗೆ ಕೂಡ ರಿವೀಲ್ ಮಾಡ್ತೇನೆ. ಈಗ ಮೇಯ್ನ್ ವಿಷಯಕ್ಕೆ ಬರ್ತೇನೆ. ಒಂದು ಗಾದೆ ಮಾತು ಇದೆಯಲ್ಲ, ಮೊದಲು ಅವಮಾನ ಆಮೇಲೆ ಬಹುಮಾನ ಅಂತ ಹೇಳಿ. ಈ ಮಾತು ಯಾಕೆ ಹೇಳ್ತಾ ಇದ್ದೇನೆಂದರೆ, ನಾನು ಮೊದಲೇ ಹೇಳಿದಾಗೆ ನಾನೊಂದು ಕ್ಲಾಸಿಕಲ್ ಡಾನ್ಸರ್. ಇದರಲ್ಲಿ ಕೂಡ ಡಾನ್ಸಲ್ಲಿ ಕೂಡ ಜೂನಿಯರ್ ಸೀನಿಯರ್ ಅಂತ ಇದೆ. ಹಾಗಾಗಿ ನನಗೆ ಸಣ್ಣ ಇರುವಾಗಲೇ ತುಂಬ ಡ್ಯಾನ್ಸ್ ಇದು ಹುಚ್ಚು. ಹಾಗಾಗಿ ನಾನು ಎಲ್ಲಿ ಸಹ ಒಂದು ಮೊದಲೆಲ್ಲ ದೊಂಪ ಎಲ್ಲ ಇತ್ತಲ್ಲ, ಇದು ಎಲ್ಲಿ ಸಹ ಮದುವೆ ಆಗೋಗೊಂದು ಜೋರು ಮೈಕಿಟ್ಟು ಡಾನ್ಸ್ ಮಾಡೋದು, ಎಲ್ಲಿ ಸಹ ಒಂದು ಪ್ರೋಗ್ರಾಮ್ ಇದ್ದರೆ ಸಣ್ಣ ಮಗು ಇರುವಾಗಲೇ ಹೋಗಿ ಡಾನ್ಸ್ ಮಾಡ್ತಿದ್ದೆ, ಹೀಗೆಲ್ಲ ಇರ್ತಿತ್ತು. ಅದರ ನಂತರ ಕ್ರಮೇಣ ನನ್ನದು ಡಾನ್ಸ್ ಇದು ಹುಚ್ಚು ನೋಡಿ ಮತ್ತು ನನ್ನ ಅಮ್ಮ ಕೂಡ ಹೇಳ್ತಾ ಇದ್ರು, ನಿಮಗೆ ಡಾನ್ಸ್ ಇದು ತುಂಬ ಕ್ರೇಜ್ ಇದೆಯಲ್ಲ ಅಂತ ಹೇಳಿ. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇದು ಅಂದರೆ ಆ ಟೈಮಲ್ಲಿ ಇರಲಿಲ್ಲ ಡಾನ್ಸ್ದೊಂದು ಕ್ರೇಜಿ, ನನಗೆ ಮಾತ್ರ ಇದ್ದದ್ದು. ಅದರ ನಂತರ ಮತ್ತೆ ನನ್ನದು ಆ ಒಂದು ಡಾನ್ಸ್ದು ಕ್ರೇಜಿನೆಸ್ ನೋಡಿ ಮತ್ತೊಂದು ಕ್ಲಾಸಿಕಲ್ ಇದು ಒಂದು ಡಾನ್ಸರ್ ನನಗೆ ಒಂದು ಫ್ರೀಯಾಗಿ ಡಾನ್ಸ್ ಕಲಿಸಿಕೊಟ್ಟಿದ್ದಾರೆ. ಆ ವಿದ್ಯೆಯನ್ನು ನಾನು ಭರತನಾಟ್ಯ ಕಲಿತದೊಂದು ಕೋಡಿಕಲ್ಲಲ್ಲಿ ಫ್ರೀಯಾಗಿ ಕಲಿಸಿಕೊಟ್ಟದಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಕಲಿತೆಲ್ಲ ಆಗಿ ಬಿಟ್ಟ ನಂತರ ನನ್ನ ಅಮ್ಮ ಹೇಳಿದ್ದು, ನಿಮಗೆ ಒಂದು ಉಚಿತವಾಗಿ ಅದೊಂದು ಭರತನಾಟ್ಯವನ್ನು ನಿಮಗೆ ಇದು ಮಾಡಿದ್ದಾರೆ, ಅಂದರೆ ಫ್ರೀಯಾಗಿ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿ. ಅದರ ನಂತರ ಆ ಒಂದು ಕಲಿತ ವಿದ್ಯೆಯಲ್ಲಿ ನನಗೆ ಮತ್ತೆ ನನ್ನದು ಒಂದು ಟೈಮಲ್ಲಿ ನನಗೆ ಕಷ್ಟ ಇರುವಾಗ, ಸಣ್ಣ ಮಗು ಅವನದು ಪ್ರೆಗ್ನೆನ್ಸಿಯಲ್ಲಿ ಇರುವಾಗ ನನಗೆ ಹೊರಗಡೆ ದುಡಿಲಿಕ್ಕೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ನನ್ನ ಒಂದು ಕಲಿತ ವಿದ್ಯೆನೇ ನನಗೆ ವರದಾನವಾಗಿತ್ತು. ನಾನೊಂದು ಆ ಭರತನಾಟ್ಯ ಕ್ಲಾಸಲ್ಲಿ ಮನೆಯಲ್ಲಿ ಇಟ್ಟು ನಾನು ಆ ಒಂದು ಇದರಲ್ಲಿ ನಾನು ನನ್ನ ಜೀವನೋಪಾಯ ಮಾಡಿದ್ದೇನೆ. ತುಂಬ ಖುಷಿ ಆಗ್ತದೆ. ನಾವು ಕಲಿತ ವಿದ್ಯೆ ಎಲ್ಲಿ ಸಹ ವೇಸ್ಟ್ ಆಗೋದಿಲ್ಲ. ಒಳ್ಳೆಯ ವಿದ್ಯೆ ಕಲಿತರೆ ನಮಗೆ ಖಂಡಿತವಾಗ್ಲೂ ನಮ್ಮ ಫ್ಯೂಚರ್ಗೆ ತುಂಬ ಇದು ಆಗ್ತದೆ. ಮತ್ತು ದೇರ್ ಇಸ್ ನೋ ಏಜ್ ಲಿಮಿಟ್ ಫಾರ್ ಡಾನ್ಸ್. ಡಾನ್ಸಿಗೆ ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲ. ಎಷ್ಟು ನಾವು ಅಜ್ಜಿ ಆಗೋ ತನಕ ಡಾನ್ಸ್ ಮಾಡ್ಬೋದು. ಹೇಮಮಾಲಿನಿ ಕೂಡ ನೀವು ನೋಡಿರ್ಬೋದು, ಅವಳು ಇವಾಗೂ ಕೂಡ ಎಲ್ಲಿಯಾದರೂ ಸ್ಟೇಜ್ ಪರ್ಫಾರ್ಮೆನ್ಸ್ ಇದ್ರೆ ಮಾಡ್ತಾಳೆ. ಅದೇ ರೀತಿ ನಮ್ಮ ಒಂದು ಸ್ಕೂಲಲ್ಲಿ ಒಂದು ಸ್ಟೇಟ್ ಲೆವೆಲಲ್ಲಿ ಒಂದು ಡಾನ್ಸ್ ಕಾಂಪಿಟೇಷನ್ ಪ್ರೋಗ್ರಾಮ್ ನಡೀತದೆ. ಆ ಒಂದು ಪ್ರೋಗ್ರಾಮ್ ನಡೆಯೋದು ನಮ್ಮದೊಂದು ಟೌನ್ ಹಾಲಲ್ಲಿ. ಆಗ ಎಲ್ಲ ಸ್ಟೇಟಿದು ಟೀಚರ್ಸ್ ಎಲ್ಲ ಬರ್ತಾರೆ. ಅವಾಗೆಲ್ಲ ಮೊದಲೆಲ್ಲ ನಮಗೆ ಇದು ಡಾನ್ಸ್ ಪರ್ಫಾರ್ಮೆನ್ಸಿಗೆ ಒಂದು ರೆಂಟಿದು ಡ್ರೆಸ್ ನಾವು ತರ್ತಿದ್ದೆವು. ಹೆಚ್ಚಿನವರಿಗೆ ಈಗ ಗೊತ್ತಿರ್ಬೋದು, ಡಾನ್ಸರ್ನವರಿಗೆ ಮೊದಲೊಂದು ಇಲ್ಲಿ ಒಂದು ನಮ್ಮ ಕಾಶೀಟ್ ಒಳಗಡೆ ಹೋಗುವ ಇದರಲ್ಲಿ ಲಲಿತ ಕಲಾ ಆರ್ಟ್ಸ್ ಅಂತ ಇತ್ತು. ಅಲ್ಲೆಲ್ಲ ನಮಗೆ ಡಾನ್ಸ್ಗೆ ಬೇಕಾಗುವಂತಹ ಡ್ರೆಸ್ ಸಿಗ್ತದೆ, ಕಾಸ್ಟ್ಯೂಮ್ ಸಿಗ್ತದೆ. ಹಾಗೆ ನಾನು ರೆಂಟಿಗೆ ಅಲ್ಲಿ ಒಂದು ತೆಗೊಂಡಿದ್ದೆ. ನಾನು ನೋಡಿ, ಇಲ್ಲಿ ಕೂಡ ನಾನು ಫೋಟೋ ಹಾಕ್ತೇನೆ. ಅಲ್ಲಿ ನಾನು ಮೊದಲು ಹೇಗಿದೆ ಸಪೂರ ಇದ್ದೆ. ಅದನ್ನು ನಿನ್ನೆ ಒಂದು ನನ್ನ ಊರಿನವರೆಂದು ತುಂಬ ಫೇಮಸ್, ಅವರು ಹೆಸರು ಮೆನ್ಷನ್ ಮಾಡೋದಿಲ್ಲ, ಅವರು ಕೂಡ ನಿನ್ನೆ ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದರು, ದೀಪ ನೀನು ಕೊಡಿಕಲಲ್ಲಿ ಇದ್ದಾಳಲ್ಲ ಅಂತ. ಹೌದಂತ ಹೇಳಿದೆ. ಮೊದಲು ಸ್ಲಿಮ್ ಇದೆ, ಈಗ ಗುರ್ತನೇ ಸಿಗೋದಿಲ್ಲ ಅಂತ ಹೇಳಿದರು. ಹಾಗೆ ಆ ಒಂದು ಕಾಸ್ಟ್ಯೂಮ್ ಹಾಕ್ತೇನೆ. ಮತ್ತು ಮುಖಕ್ಕೆಲ್ಲ ಮೇಕಪ್ ಆಗೋದಿಲ್ಲ, ಸಿಂಪಲ್ ಆಗಿ ನಾನು ಹೇರ್ ಕಟ್ಟಿರ್ತೇನೆ. ಮತ್ತು ಬೇರೆ ಬೇರೆ ಕಡೆಯಿಂದ ಸ್ಟೇಟಿಂದೆಲ್ಲ ಟೀಚರ್ಸ್ನವರೆಲ್ಲ ಬರ್ತಾರೆ. ಅವರೆಲ್ಲ ಒಳ್ಳೊಳ್ಳೆ ಗ್ರ್ಯಾಂಡ್ ಡ್ರೆಸ್ ಹಾಕಿ ಮತ್ತು ಮೇಕಪ್ ಎಲ್ಲ ಮಾಡಿ ಬಂದಿರ್ತಾರೆ. ಅದರ ನಂತರ ನನಗೆ ನನ್ನ ಒಂದು ಅಂದರೆ ನನ್ನದು ಕಾಸ್ಟ್ಯೂಮ್, ಅದ್ರ ನಂತರ ನಾನೇನು ಮೇಕಪ್ ಮಾಡಿರೋದಿಲ್ಲ, ಖಾಲಿ ಒಂದು ಟೈ ಮಾಡಿರ್ತೀನಿ ಕೂದಲು. ಇವಳದು ಡ್ರೆಸ್ ನೋಡಂತೆ, ಇವಳೆ ಒಂದು ಮೇಕಪ್ಸ್ ಇಲ್ಲ, ಇವಳೆ ಯಾವಾಗ ಒಂದು ಫಸ್ಟ್ ಪ್ರೈಸ್ ಬರಲಿಕ್ಕೆ, ಇವಳೆ ಯಾವಾಗ ಪ್ರೈಸ್ ಬರಲಿಕ್ಕೆ, ಹಾಗೆಲ್ಲ ನನಗೆ ಒಂದು ಇನ್ಸಲ್ಟ್ ಮಾಡ್ತಿದ್ರು. ನಮ್ಮದೊಂದು ಮೇಕಪ್ ರೂಮ್ ಅಂತ ಇರ್ತದಲ್ಲ ಅಲ್ಲಿ. ಆಗ ನಾನು ಎಂತ ಸಹ ಮಾತನಾಡಲಿಲ್ಲ. ಈ ಒಂದು ವಿಷಯ ಆಗಿದ್ದು ನನ್ನದು ಮ್ಯಾರೇಜ್ಗಿಂತ ಮುಂಚೆ. ನಾನು ಆವಾಗ ಅಷ್ಟೊಂದು ಮಾತನಾಡ್ತಿರ್ಲಿಲ್ಲ. ಯಾಕಂದರೆ ನಾನು ಇದ್ದದೇ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲೆಲ್ಲ. ಸೊ ನಮಗೆ ಒಂದು ಅಟ್ಮಾಸ್ಫಿಯರ್ ಆ ರೀತಿ ಇರ್ತದೆ. ಈಗಾದರೆ ನಾನು ಯಾರಾದರೂ ಹೇಳಿದರೆ ಪಟಕ್ ಅಂತ ಹೇಳಿಬಿಡ್ತೇನೆ. ಆ ಟೈಮಲ್ಲಿ ಹೇಳ್ತಾ ಇರಲಿಲ್ಲ. ಹಾಗೆ ನಾನು ಎಂತ ಹೇಳಿಲ್ಲ. ಅದರ ನಂತರ ನಮ್ಮದೊಂದು ಡಾನ್ಸ್ ಪರ್ಫಾರ್ಮೆನ್ಸ್ ಆಗ್ತದೆ. ಫಸ್ಟ್ ಪ್ಲೇಸ್ ಇಲ್ಲಿ ಉಡುಪಿಗೆ ಹೋಗ್ತದೆ, ಭರತನಾಟ್ಯಕ್ಕೆ ಹೋಗ್ತದೆ. ಸೆಕೆಂಡ್ ಪ್ರೈಸ್ ನನಗೆ ಬಂದಿದೆ. ಸ್ಟೇಟ್ ಲೆವೆಲಲ್ಲಿ ಸೆಕೆಂಡ್ ಪ್ರೈಸ್ ಬರೋದಂದ್ರೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬೇಕು. ಯಾಕಂದರೆ ಎಷ್ಟೋ ಜನ ಬಂದಿದ್ರಲ್ಲಿ, ಮೋರ್ ದೆನ್ 400 ಎಲ್ಲ ಸ್ಟೇಟಿದು ಜನ ಅಲ್ಲಿ ಕೂಡಿದ್ರು.
ಹಾಗೆಯೇ ಒಂದು ಸ್ಟೇಟ್ ಲೆವೆಲ್ ಪ್ರತಿ ಸಲ ಕೂಡ ನಾನು ಹೇಳ್ತಿದ್ದೆ, ಸ್ಟೇಟ್ ಲೆವೆಲಲ್ಲಿ ಸೆಕೆಂಡ್ ಪ್ರೈಸ್ ಬಂದದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಇದೇ ವಿಷಯಕ್ಕೆ ನಾನು ಹೇಳ್ತಿದ್ದದ್ದು, ಯಾರು ನನಗೆ ಇನ್ಸಲ್ಟ್ ಮಾಡಿದ್ರು ನೋಡಿ ಅದಕ್ಕಿಂತ ಮುಂಚೆ ಮೇಕಪ್ ರೂಮಲ್ಲಿ ಅವರೇ ಬಂದು ಸೆಕೆಂಡ್ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಹೇಳೋದು, ಮೊದಲು ಅವಮಾನ ಆಮೇಲೆ ಬಹುಮಾನ ಅಂತ ಹೇಳಿ. ಸೊ ನಮ್ಮ ಲೈಫಲ್ಲೂ ಕೂಡ ತುಂಬ ಮಂದಿ ಇರ್ತಾರೆ, ಎಷ್ಟೋ ಮಂದಿ ಕಾಲೆಳೆಯವರು, ಬೇಕಾದಷ್ಟು ಇನ್ಸಲ್ಟ್ ಮಾಡೋರೆಲ್ಲ, ಅದನ್ನು ಯಾವುದನ್ನು ತಲೆಗೆ ಇಟ್ಕೊಳ್ಳದೆ ನಮ್ಮ ಸಕ್ಸಸ್ ಉಂಟಲ್ಲ ಅವರಿಗೆ ಒಂದು ತಮಾಚೆ ಕೊಟ್ಟಾಗೆ ಆಗಬೇಕು, ಆ ರೀತಿ ಇರಬೇಕು ನಮ್ಮ ಸಕ್ಸಸ್. ಯಾವುದೇ ಒಂದು ವಿಷಯದಲ್ಲಿ ಆಗಲಿ ನಮಗೆ ಯಾರಾದರೂ ಹೇಳಿದ್ರು ಉಂಟಲ್ಲ ಅದರಿಂದ ನಾವು ಗೀವ್ ಅಪ್ ಆಗಬಾರ್ದು, ಮೋಟಿವೇಟ್ ಆಗಬೇಕು. ಅದೇ ರೀತಿ ಅದರ ನಂತರ ನನಗೆ ಅಲ್ಲಿ ಮೇಕಪ್ ರೂಮಲ್ಲಿ ಎಂತೆಲ್ಲ ಹೇಳಿದ್ರು ಅವರೇ ಬಂದು ಹೇಳುವಾಗ ನೀವು ಎಣಿಸಿ, ಜಸ್ಟ್ ಇಮ್ಯಾಜಿನ್ ಹೇಗೆ ಆಗಿರ್ಬೋದು ಅಂತ ಹೇಳಿ. ಮತ್ತು ಆವಾಗ ನನ್ನ ಅಕ್ಕ ಬಂದಿದ್ಲು ಅಲ್ಲಿ ಟೌನ್ ಹಾಲಲ್ಲಿ ಪ್ರೋಗ್ರಾಮ್ ಇರುವಾಗ. ನನಗೆ ಸೆಕೆಂಡ್ ಪ್ರೈಸಿಗೆ ಒಂದು ಪರ್ಸನಲ್ ಆಗಿ ಒಂದು ಸಣ್ಣದೊಂದು ಇದು ಕೊಡ್ತಾರೆ, ಕಪ್ ಕೊಡ್ತಾರೆ, ಮತ್ತೊಂದು ಆ ಒಂದು ಸ್ಕೂಲಿಗೆ ಒಂದು ದೊಡ್ಡದೊಂದು ಟ್ರೋಫಿ ಕೊಡ್ತಾರೆ. ಹಾಗೆಯೇ ನನಗೆ ಕ್ಯಾಶ್ ಪ್ರೈಸ್ ಕೂಡ ಸಿಗ್ತದೆ. ಆ ಸ್ಕೂಲಿದ್ದು ಸೆಕ್ರೆಟರಿ ಕೂಡ ಪರ್ಸನಲ್ ಆಗಿ ನನಗೆ ಕ್ಯಾಶ್ ಪ್ರೈಸ್ ಕೊಡ್ತಾರೆ. ಅದೇ ರೀತಿ ಟೌನ್ ಹಾಲಲ್ಲಿ ಪ್ರೋಗ್ರಾಮ್ ಕಂಡಕ್ಟ್ ಆಗಿತ್ತಲ್ಲ ಅವರು ಕೂಡ ನನಗೆ ಕ್ಯಾಶ್ ಪ್ರೈಸ್ ಕೊಡ್ತಾರೆ. ಇದು ನಾನು ತುಂಬ ಹೆಮ್ಮೆ ಪಡ್ತೇನೆ. ನಾನೊಂದು ಕಲಿತ ವಿದ್ಯೆಗೆ ನನಗೆ ಒಂದು ಸಿಕ್ಕಂತಹ ಒಂದು ಬಹುಮಾನ. ಖಾಲಿ ಬಹುಮಾನ ಅಂತಲ್ಲ, ಯಾರು ನನ್ನನ್ನು ಇನ್ಸಲ್ಟ್ ಮಾಡಿದರೆ ಅವರೇ ಬಂದು ಸೆಕೆಂಡ್ ಕೊಟ್ಟರಲ್ಲ ಅದು ನನಗೆ ದೊಡ್ಡ ಬಹುಮಾನ ಅಂತ ಹೇಳ್ತೇನೆ ನಾನು. ನಮ್ಮದು ಒಂದು ಎಷ್ಟೋ ಮ್ಯೂಸಿಕಲ್ ನೈಟ್ ಎಲ್ಲ ಇರ್ತಿತ್ತು ಮೊದಲೆಲ್ಲ, ಆರ್ಕೆಸ್ಟ್ರಾ ಎಲ್ಲ. ಸೊ ಅಲ್ಲಿ ಕೂಡ ನಾನು ತುಂಬ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ. ಹಾಗೆಯೇ ಆ ಊರಿದು ಎಲ್ಲ ಮಕ್ಕಳಿಗೆ, ಯಾಕಂದರೆ ನನಗೆ ಕೂಡ ನಾನು ಫ್ರೀಯಲ್ಲಿ ಕಲ್ತದಲ್ಲ, ಕೆಲವು ಮಕ್ಕಳಿಗೆಲ್ಲ ಬಡ ಮಕ್ಕಳಿಗೆಲ್ಲ ನಾನು ಫ್ರೀಯಾಗಿ ಕಲಿಸಿಕೊಡ್ತಿದ್ದೆ. ಆ ಊರಿದೊಂದು ಹುಡುಗಿ ನನಗೆ ಒಂದು ವರ್ಷಕ್ಕಿಂತ ಮುಂಚೆ ನನಗೆ ಮೆಸೇಜ್ ಮಾಡಿದ್ವಿ ಇದೇ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಆ ಹುಡುಗಿ ಕೂಡ ಈಗ ನೋಡಿರ್ಬೋದು, ಆ ಹುಡುಗಿ ಈಗ ದುಬೈಯಲ್ಲಿ ಇದ್ದಾಳಂತೆ. ಅವಳು ಕೂಡ ಹೇಳಿದ್ರು, ನನಗೆ ಪರಿಚಯನೇ ಇಲ್ಲ, ಅಂದರೆ ಸಣ್ಣ ಇರುವಾಗ ನೋಡಿದ್ದಲ್ಲ, ನಮ್ಮದು ಈಗ 40+ ಅಂದರೆ ನಮ್ಮದು ಮೆಮೊರಿ ಕೂಡ ಹೋಗ್ತದೆ ಯಾರು ಎಂತ ಅಂತ ಹೇಳಿ, ಮುಖ ಕೂಡ ಚೇಂಜ್ ಆಗಿರ್ತದೆ, ಆವಾಗ ಸಣ್ಣ ಮಕ್ಕಳು ಇರುವಾಗ ಕೊಟ್ಟಿದ್ದಂಥದ್ದು. ಸೊ ಹಾಗಾಗಿ ಅವಳು ಕೂಡ ನನಗೆ ಹೇಳ್ತಾಳೆ ಮೆಸೇಜ್ ಮಾಡಿ, ನಾನು ನಿಮ್ಮಿಂದ ಡಾನ್ಸ್ ಕಲ್ತಿದ್ದೆ, ನೀವು ನನಗೆ ಡಾನ್ಸ್ ಹೇಳಿಕೊಟ್ಟಿದ್ರಂತ ಹೇಳಿ. ಸೊ ನನ್ನ ಅಕ್ಕನ ಊರಲ್ಲಿ ಒಂದು 3 ವರ್ಷ ಇರ್ತೇನೆ ನಾನು ಮ್ಯಾರೇಜ್ಗಿಂತ ಮುಂಚೆ. ಅಲ್ಲಿ ಕೂಡ ನಾನು ಡಾನ್ಸ್ ಕೆಲವು ಬಡ ಮಕ್ಕಳಿಗೆಲ್ಲ ನಾನು ಫ್ರೀಯಾಗಿ ಕಲಿಸಿದ್ದೇನೆ. ಹಾಗೆಯೇ ಇದು ಫೀಸ್ ಕೂಡ ನಾನು ಕೆಲವು ಮಕ್ಕಳಿಗೆ ಫೀಸ್ ಕೂಡ ಕೊಟ್ಟು ಇದು ಮಾಡ್ತಿದ್ದೆ ಹಾಗೆ. ಸೊ ನಮ್ಮ ಕಲಿತ ವಿದ್ಯೆ ಎಲ್ಲಿ ಸಹ ವೇಸ್ಟ್ ಆಗೋದಿಲ್ಲ. ಅದೇ ಒಂದು ವಿದ್ಯೆಯನ್ನು ನಮಗೆ ಎಲ್ಲಿಂದ ಎಲ್ಲಿ ತನಕ ಹೋಗ್ಬೋದು. ಸೊ ನಮ್ಮ ಲೈಫಲ್ಲಿ ತುಂಬ ಇನ್ಸಲ್ಟ್ ಮಾಡೋರಿದ್ದರೆ ಅದಕ್ಕೆ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ಏನು ಮೇಯ್ನ್ ಫೋಕಸ್ ಇದೆ, ನಮ್ಮದೇನು ಮೇಯ್ನ್ ಗೋಲ್ ಇದೆ ಅಲ್ಲಿ ಮಾತ್ರ ಫೋಕಸ್ ಮಾಡಬೇಕಂತ ಹೇಳ್ತೇನೆ ನಾನು. ನಿಮ್ಮ ಇದರಲ್ಲಿ ಸಹ ಕೆಲಸ ಮಾಡುವಲ್ಲಿ ಸಹ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಅಥವಾ ಒಂದು ಹೊರಗಡೆ ಎಲ್ಲಿ ಸೇರ್ಬೋದು, ಕಾಲೆಳೆಯವರು ತುಂಬ ಮಂದಿ ಇರ್ತಾರೆ. ಅದೇ ರೀತಿ ನನಗೆ ಕೂಡ ಎಷ್ಟೊಂದು ಹೇಟ್ ಕಮೆಂಟ್ಸ್ ಬರ್ತಾ ಇರ್ತದೆ. ಈಗ ನಾನು ಜಾಸ್ತಿ ರಿಯಾಕ್ಷನ್ ಕೊಡೋದಿಲ್ಲ. ನಾನು ಇತ್ತೀಚೆಗೆ ಒಂದು ಸ್ವಲ್ಪ ಸುಮ್ಮನಾಗಿದ್ದೀನಿ, ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ. ಯಾಕಂದರೆ ನಾವು ಮಾತನಾಡಿ ನಮ್ಮ ಗಂಟ್ಲು ವೇಸ್ಟ್ ಮಾಡೋದಕ್ಕಿಂತ ಎಲ್ಲವನ್ನು ನಾನು ಯೂನಿವರ್ಸಿಗೆ ಸರೆಂಡರ್ ಮಾಡಿ ಬಿಡ್ತೇನೆ. ಹಾಗೆಯೇ ನಾನು ನಂಬಿದಂತಹ ದೈವಗಳಿಗೆ ಬಿಟ್ಟು ಬಿಡ್ತೇನೆ. ಯಾರು ಮಾಡ್ತಾರೆ ಅವರು ತಿಂತಾರೇನೆ, ಅದರ ಪ್ರತಿಫಲ ಮೊದಲೆಲ್ಲಂತೆ ಅವರು ಮಾಡಿದ ಕರ್ಮ ಉಂಟಲ್ಲ ಅದು ಇನ್ನೊಂದು ಜನ್ಮಕ್ಕೆ ಸಿಗ್ತಿತ್ತಂತೆ. ಈಗ ಹಾಗೆಲ್ಲ, ಈಗ ಅವರಿಗೆ ಮಾಡಿದ ಅಲ್ಲೇ ಲಾಟ್ರಿ ಅಲ್ಲೇ ಬಹುಮಾನ ಅಂತ ಹೇಳ್ತಾರಲ್ಲ, ಆನ್ ದ ಸ್ಪಾಟ್ ಸಿಗ್ತದೆ. ಸೊ ಹಾಗಾಗಿ ನನಗೆ ಯಾರು ಏನೇ ಮಾಡಿದ್ರು ನಾನೀಗ ಅದನ್ನು ಇದುವೇ ಮಾಡ್ತಾ ಇಲ್ಲ. ನೀವು ನೋಡಿರ್ಬೋದು, ಒಂದು 3-4 ದಿನದಲ್ಲಿ ನಾನು ಸೈಲೆಂಟ್ ಆಗಿದ್ದೀನಿ ಹಾಗೇನೆ. ಸೊ ಹಾಗಾಗಿ ನಾವು ನಮ್ಮ ನಾಲಿಗೆಯನ್ನು ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಕಾರ್ಯ ಉಂಟಲ್ಲ ಅದನ್ನು ನಮ್ಮ ಸಕ್ಸಸ್ಸಲ್ಲಿ ನಮಗೆ ಬೇರೆಯವರಿಗೆ ತೋರಿಸಬೇಕು. ಹಾಗೆಯೇ ಮೊದಲೆಲ್ಲ ನನಗೆ ನನ್ನ ಲೈಫಲ್ಲಿ ಯಾರಾದರೂ ಮಾತನಾಡದಿದ್ರೆಲ್ಲ ತುಂಬ ಟೆನ್ಷನ್ ಆಗೋದು, ನನ್ನ ಹತ್ರ ಯಾಕೆ ಮಾತನಾಡೋದಿಲ್ಲ ಹಾಗೆ ಹೀಗೆ ಅಂತೇಳಿ. ಈಗ ಹಾಗಲ್ಲ, ಈಗ ನನಗೆ ಒಂದೊಂದು ಸಲ ತುರಿಸಲಿಕ್ಕೆ ಟೈಮ್ ಇರೋದಿಲ್ಲ. ನಿನ್ನೆಲ್ಲ ಫುಲ್ಲು ಬ್ಯುಸಿ ಇದ್ದೆ ನಾನು, ಯಾಕಂದರೆ ನನ್ನದೊಂದು ಸ್ವಂತ ರಿಯಲ್ ಎಸ್ಟೇಟ್ ಇದೆಯಲ್ಲ ಅದರಲ್ಲಿ ನಾನು ಬ್ಯುಸಿ ಇದ್ದೇನೆ ನಾನು. ಯಾಕಂದರೆ ಹೊಟ್ಟೆಪಾಡು ಸಹ ನೋಡಬೇಕಲ್ಲ, ನನಗೆ ಒಂದು ದಿನದಲ್ಲಿ 10-12 ಇದು ವಿಡಿಯೋ ಹಾಕೋಷ್ಟು ಟೈಮ್ ಇಲ್ಲ. ಹಾಗೆಯೇ ನಾನು ಒಂದು ನಿನ್ನೆ ಫುಲ್ ಡೇ ಬ್ಯುಸಿ ಇದ್ದೆ ನಾನು. ಹಾಗೆ ನಾನು ಹೇಳೋದು ಒಂದೇ, ನೀವು ಬೇಕಾದಷ್ಟು ನಿಮ್ಮ ಕೈಯಲ್ಲಿ ಆಗುವಷ್ಟು ಒಂದು ದುಡಿಮೆ ಮಾಡಿ. ಹಣ ಇದ್ರೆ ಉಂಟಲ್ಲ ಎಂತ ಸಹ ನಮಗೆ ಮಾಡ್ಬೋದು. ಒಂದು ಒಳಗಡೆಯಿಂದಲೇ ಕಾನ್ಫಿಡೆನ್ಸ್ ಬರ್ತದೆ ನಮಗೆ. ಹಾಗಾಗಿ ಮತ್ತು ಯಾರಿಗೆ ಡಿಪೆಂಡ್ ಆಗಿ ಇರಬೇಕಂತಿಲ್ಲ. ಈಗ ನನಗೆ ಯಾರು ಮಾತನಾಡಲಿಕ್ಕೆ ಬಿಡಲಿ, ನನಗೆ ಐ ಡೋಂಟ್ ಕೇರ್ ಅಂತ ಹೇಳ್ತೇನೆ. ಯಾಕಂದರೆ ನನ್ನ ಎದುರುಗಡೆ ಇರೋದು ಒಂದೇ ಗೋಲು ನನಗೆ, ಅಂದರೆ ಲೈಫಲ್ಲಿ ಇನ್ನಷ್ಟು ಸಕ್ಸಸ್ ಆಗಬೇಕು. ಸಕ್ಸಸ್ ಇನ್ನೂ ಕೂಡ ಆಗಲಿಲ್ಲ ನಾವು. ಹಾಗಾಗಿ ಮತ್ತು ಕೆಲವರು ಎಂತ ಗೊತ್ತಾ, ಆ ಟೈಮಲ್ಲಿ ನಾನು ಹೇಳಿದೆಲ್ಲ, ನಾನು ಭರತನಾಟ್ಯ ಕಲಿಯುವಾಗ ಮತ್ತು ಇಲ್ಲಿ ಟೌನ್ ಹಾಲಲ್ಲಿ ಪ್ರೋಗ್ರಾಮ್ ನಡೆದಿತ್ತಲ್ಲ, ಅಲ್ಲಿ ಕೂಡ ನನಗೆ ಇನ್ಸಲ್ಟ್ ಮಾಡೋದು ಉಂಟಲ್ಲ. ಕೆಲವರು ಬಡವರ ಮಕ್ಕಳು ಹಾಗೆ ಅಂತ ಹೇಳಿ ಇನ್ಸಲ್ಟ್ ಮಾಡ್ತಾರೆ. ನಾನು ನನ್ನ ಅಮ್ಮನಿಗೆ ಒಂದು ತುಂಬ ಪ್ರೌಡ್ ಫೀಲ್ ಮಾಡ್ತೇನೆ. ಈವನ್ ನನ್ನ ಅಮ್ಮ ಕೂಡ ಗ್ರ್ಯಾಜುಯೇಟ್, ನಮ್ಮದೊಂದು ರೆಸ್ಟೋರಲ್ಲಿ ಬೋಳು ನರ್ಸಿಂಗ್ ಹೋಮಲ್ಲಿ, ಹೆಚ್ಚಿನವರಿಗೆ ಗೊತ್ತಿರ್ತದೆ, ನಮ್ಮ ಕುಡಿಕಲಲ್ಲಿ ಎಷ್ಟೋ ಮಂದಿ ನೋಡ್ತಾ ಇರ್ತಾರೆ. ನನ್ನ ಅಮ್ಮ ಒಂದು ನರ್ಸಿಂಗ್ ಹೋಮಲ್ಲಿ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಿದ್ರು. ನನ್ನ ಅಮ್ಮ
ನಾನಂದರೆ ಸಣ್ಣ ಇರುವಾಗಲೇ ನನ್ನ ಅಪ್ಪ ತೀರಿ ಹೋಗಿದ್ದಾರೆ, 4 ವರ್ಷದ ಮಗು ಇರುವಾಗ. ಅದರ ನಂತರ ನಮಗೆ ಒಂದು ಎಜುಕೇಷನ್ ಕೊಟ್ಟು ಇಷ್ಟು ದೊಡ್ಡ ಮಾಡಿ ಒಂದು ಮಾಡೋದಂದರೆ ನಿಜವಾಗ್ಲೂ ಅದೊಂದು ದೊಡ್ಡ ಸಾಧನೆ ಅಂತ ಹೇಳ್ತೇನೆ. ಇವಾಗ ನನ್ನ ಅಮ್ಮ ಇಲ್ಲ, ಯೂಟ್ರಸ್ ಕ್ಯಾನ್ಸರ್ ಆಗಿ ತೀರಿ ಹೋಗಿದ್ದಾರೆ. ನನ್ನ ಒಂದು ದೊಡ್ಡ ಮಗ ಒಂದು 7 ತಿಂಗಳದ್ದು ಮಗು ಇರುವಾಗ. ಸೊ ನಾನು ನನ್ನ ಅಮ್ಮನನ್ನು ತುಂಬ ಮಿಸ್ ಮಾಡ್ತೇನೆ. ನಮಗೆ ಅವರು ಇರುವಾಗ ಅಷ್ಟೊಂದು ಅವರದ್ದು ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ. ಅವರು ತೀರಿ ಹೋದ ನಂತರ ನಿಜವಾಗ್ಲೂ ಬೆಲೆ ಗೊತ್ತಾಗ್ತದೆ. ಆದರೆ ನಾನು ಅಮ್ಮ ಇರುವಾಗ ನಾನು ತುಂಬ ಅಮ್ಮನಿಗೆ ಒಂದು ಪ್ರತಿಯೊಂದಕ್ಕೂ ನನ್ನದೊಂದು ಸಣ್ಣ ವಯಸ್ಸಲ್ಲಿ 10th ರಜೆ ವೇಸ್ಟ್ ಮಾಡಲಿಲ್ಲ. ನಾನು ಜಾಬಿಗೆ ಹೋಗ್ತಿದ್ದೆ, ಇದನ್ನು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ದೆ. ನನ್ನ ಅಮ್ಮನಿಗೆ ಒಂದು ಬೆಂಗಾವಲಾಗಿ ಇಡ್ತಿದ್ದೆ. ಯಾಕಂದರೆ ನಮ್ಮ ಮನೆಯಲ್ಲಿ ಇದ್ದದ್ದು ಒಂದು ಹುಡುಗ ಮಾತ್ರ, ಒಂದು ನನ್ನ ಅಣ್ಣ ಇದ್ದ ಆ ಟೈಮಲ್ಲಿ ಒಂದು ಫ್ರೆಂಡ್ ಸರ್ಕಲಲ್ಲಿ ಅವನದೆಲ್ಲ ಇದು ಅಂದರೆ ಹೇಳ್ತಾರಲ್ಲ ಸಹವಾಸ ದೋಷ ಅಂತೇಳಿ. ಆ ಸಣ್ಣ ಏಜಲ್ಲಿ ಸ್ವಲ್ಪ ಡ್ರಿಂಕ್ಸ್ ಇದು ಕುಡಿತಕ್ಕೆ ಸ್ವಲ್ಪ ಇದಾಗಿ ಬಿಟ್ಟ. ಅದರ ನಂತರ ಈಗ ನೀವು ಹೆಚ್ಚಿನವರು ನೋಡಿರ್ಬೋದು ಯಾಕೆ ನಾನು ನನ್ನ ಮಕ್ಕಳನ್ನು ಅಷ್ಟು ಕೇರ್ ಮಾಡ್ತೀನಿ ಅಂತ. ಹೆಚ್ಚಿನವರು ಹೇಳ್ತಾ ಇದ್ರು ನೀವು ಅಂತ ಅಷ್ಟೊಂದು ಕೇರ್ಫುಲ್ ಆಗಿ ನೋಡ್ತೀರಾ ಹಾಗೆ. ಯಾಕಂದರೆ ನನ್ನ ಮನೆಯಲ್ಲಿ ನನ್ನ ಸ್ವತಃ ಅಣ್ಣನಿಗೆ ಆದಂತಹ ಇದನ್ನು ನೋಡಿ ಸ್ವಲ್ಪ ಹೆದರಿಕೆ ಆಗ್ತದೆ. ಹಾಗಾಗಿ ಸ್ವಲ್ಪ ನಾನು ಇದು ಮಾಡ್ತೀನಿ. ಆದರೆ ಟಚ್ ವುಡ್. ಆದರೆ ನನ್ನ ಮಕ್ಕಳು ಆ ರೀತಿ ಇಲ್ಲ. 2 ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಸಂಸ್ಕಾರ ಕೂಡ ಅದೇ ರೀತಿ ಕೊಟ್ಟಿದ್ದೇನೆ. ದೊಡ್ಡವ M.Com ಮಾಡ್ತಿದ್ದೇನೆ ಫಸ್ಟ್ ಇಯರ್ ಆಗಿ, ಹಾಗೆಯೇ ಸಣ್ಣವ ಡಿಗ್ರಿ BCA ಮಾಡ್ತಿದ್ದೇನೆ ಫಸ್ಟ್ ಇಯರಲ್ಲಿ. ಸೊ ಹಾಗಾಗಿ ನಮಗೆ ನಮ್ಮ ಲೈಫಲ್ಲಿ ಆದಂತಹ ಕಹಿ ಘಟನೆ ನೆನಪಿರ್ತದೆ. ಹಾಗಾಗಿ ನನ್ನ ಮಕ್ಕಳನ್ನು ಒಳ್ಳೆ ಸ್ಟ್ರಿಕ್ಟಲ್ಲಿ ಅಂದರೆ ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತಲ್ಲ, ಅದೇ ಸಣ್ಣ ವಯಸ್ಸಲ್ಲಿ ನಾನು ಅವರಿಗೆ ಹೇಳಿಕೊಟ್ಟ ನಂತರ ನನ್ನ ಕಂಟ್ರೋಲಲ್ಲಿ ಇದ್ದಾರೆ. ಅದೇ ರೀತಿ ಅವರಿಗೆ ನಾವು ಹೊರಗಡೆ ಹೋಗುವಾಗ ಸಂಡೇ ನೀವು ನೋಡಿಯೇ ಇರ್ಬೋದು, ನನ್ನ ಮಕ್ಕಳನ್ನು ಸಂಡೇ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತೀವಿ ನಾವು. ಅವರಿಗೆ ಯಾವುದಕ್ಕೂ ಕೊರತೆ ಮಾಡಲಿಲ್ಲ ಇದುವರೆಗೂ. ಹಾಗಾಗಿ ನಾನು ಎಲ್ಲರಿಗೂ ಯಂಗ್ಸ್ಟರ್ ಹುಡುಗರಿಗೆ ಆಗಲಿ ಹುಡುಗಿಯರಿಗೆ ಆಗಲಿ ಹೇಳೋದು, ತಾಯಿ ಇರುವಾಗಲೇ ನಿಮ್ಮ ಲೈಫನ್ನು ಜೀವನವನ್ನು ರೂಪಿಸ್ಕೊಳ್ಳಿ. ತಾಯಿ ಹೋದ ನಂತರ ಎಂತ ಸಹ ಮಾಡಲಿಕ್ಕೆ ಆಗೋದಿಲ್ಲ. ಫ್ರೆಂಡ್ ಸರ್ಕಲ್ ಕೂಡ ಹಾಗೆಯೇ ಒಳ್ಳೆ ಸಿಲೆಕ್ಟೆಡ್ ಫ್ರೆಂಡ್ಸ್ ಮಾತ್ರ ನೀವು ಚೂಸ್ ಮಾಡಿ. ಕೆಲವರು ನಿಮ್ಮನ್ನು ದೋಚಲಿಕ್ಕೆ ಅಂತ ಬರ್ತಾರೆ, ಕೆಲವರು ನಿಮ್ಮನ್ನು ತಿದ್ದಲಿಕ್ಕೆ ಅಂತ ಬರ್ತಾರೆ. ನನ್ನ ಲೈಫಲ್ಲಿ 2 ಒಂದು ಪ್ರೆಷಿಯಸ್ ಫ್ರೆಂಡ್ಸ್ ಇದ್ದಾರೆ, ಒಂದು ವನಿತಾ, ಇನ್ನೊಂದು ಮಮತಾ ಅಂತ ಹೇಳಿ. ತುಂಬ ಅಂದರೆ ನಮಗೆ ಕಷ್ಟಕ್ಕೆ ಬರುವವರು ಫ್ರೆಂಡ್ಸ್ ಇದ್ದಾರಲ್ಲ, ಅವರು ನಿಜವಾದ ಟ್ರೂ ಫ್ರೆಂಡ್ಸ್. ಮತ್ತು ಕೆಲವರು ಸುಖಕ್ಕೆ ಬರ್ತಾರಲ್ಲ, ನಮ್ಮ ಹತ್ರ ಹಣ ಇರುವಾಗ ಮಾತ್ರ ಬರೋದು ಅಂಥ ಫ್ರೆಂಡ್ಸ್ ರಿಯಲ್ ಆಗಿ ಫೇಕ್ ಇರ್ತಾರೆ. ಸೊ ನಿಮ್ಮ ಲೈಫಲ್ಲಿ ಕೂಡ ಯಾರು ಟ್ರೂ ಫ್ರೆಂಡ್ಸ್ ಇದ್ದಾರೆ ಅವರನ್ನು ಮಾತ್ರ ನಿಮ್ಮ ಲೈಫಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಸೊ ವಿಡಿಯೋ ಇಲ್ಲಿಗೆ ತುಂಬ ಮಾತನಾಡಿದೆ ನಾನು ಇವತ್ತು. ಏನೋ ಒಂದು ಮಾತನಾಡುವಂತಾಯಿತು, ಮಾತನಾಡಿದೆ. ನಿನ್ನೆ ಎಲ್ಲ ಮಾತನಾಡಲಿಲ್ಲ, ಹಾಗಾಗಿ ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.